ಜೂನ್ 29ರಂದು ನಡೆದ ನಿರ್ಮಾಪಕರ ವಲಯದಲ್ಲಿ ಕಾರ್ಯಕಾರಿ ಸಮಿತಿ ಪ್ರಾದೇಶಿಕ ಭಾಷಾ ವಿಭಾಗದ ಚುನಾವಣೆಯಲ್ಲಿ ರಾಜೇಶ್ ಬ್ರಹ್ಮಾವರ್ ಭಾರಿ ಅಂತರದಲ್ಲಿ ಪ್ರಚಂಡವಾಗಿ ಗೆದ್ದು ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ಗೆಲುವಿನ ಸಂಭ್ರಮದಲ್ಲಿದ್ದ ರಾಜೇಶ್ ಬ್ರಹ್ಮಾವರ್ ಈ ಗೆಲುವಿಗೆ ಕಾರಣಕರ್ತರಾದ ನಿರ್ಮಾಪಕರಿಗೆ ಹಾಗೆ ಮಂಗಳೂರು ಬೆಂಗಳೂರಿನ ಮಿತ್ರರಿಗೆ ಧನ್ಯವಾದ ತಿಳಿಸಿದ್ದಾರೆ. ಪ್ರೊಡ್ಯೂಸರ್ ಇಸಿ ಪ್ರಾದೇಶಿಕ ಭಾಷೆಯಲ್ಲಿ ನಿಂತ್ಕೊಂಡಿದ್ದೆ. ನನ್ನ ಅತ್ಯಂತ ಅದ್ಭುತವಾದ ಗೆಲುವು ಕೊಟ್ಟಿದ್ದೀರಾ. ಯಾಕಂದರೆ ತುಂಬ ಮೆಜಾರಿಟಿಯಲ್ಲಿ ಗೆಲುವು ಕೊಟ್ಟಿದ್ದೀರಾ. ಎಲ್ಲ ನಿರ್ಮಾಪಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಮೆಸೇಜಿಗೆ ಎಷ್ಟು ಟಾರ್ಚರ್ ಆಗಿತ್ತು ನಿಮಗೆ ಅದೆಲ್ಲ ನನಗೆ ಗೊತ್ತು. ಎಲ್ಲನೂ ಸಹಿಸಿಕೊಂಡು ನಾನು ಗೆಲ್ಲಬೇಕು ಅನ್ನೋದ್ರಿಂದ ದೃಷ್ಟಿಯಿಂದ ಬಂದು ಓಟ್ ಹಾಕಿದ್ದೀರಾ. ತುಂಬ 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 ಥ್ಯಾಂಕ್ಸು. ನನ್ನ ಗೆಲುವಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ, ನನ್ನ ನಿರ್ಮಾಪಕ ಬಂಧುಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಸ್ನೇಹಿತರು ನನಗೆ ವರ್ಕ್ ಮಾಡಿದ್ದು ಹೊರಗಡೆ ಆಗಲಿ ಒಳಗಡೆ ಆಗಲಿ ವರ್ಕ್ ಮಾಡಿದಂಥ ಎಲ್ಲ ಸ್ನೇಹಿತರುಗಳು ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದನ್ನ ನಾನು ಯಾವ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನನ್ನ ಮಂಗಳೂರಿರುವ ಸ್ನೇಹಿತರಾಗಿ ಬೆಂಗಳೂರಿರುವ ಸ್ನೇಹಿತರು ಸಹ ಥ್ಯಾಂಕ್ ಯು ವೆರಿ ಮಚ್. ರಾಜೇಶ್ ಬ್ರಹ್ಮಾವರ್ ಅವರ ಈ ಮಾತಿನಿಂದಲೇ ಸ್ಪಷ್ಟವಾಗುತ್ತೆ ನೋಡಿ. ರಾಜೇಶ್ ಸದಾ ನಿರ್ಮಾಪಕರ ಜೊತೆ ಹೆಗಲು ಕೊಟ್ಟು ನಿಲ್ತಾರೆ, ಪ್ರತಿ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಎಂಬುದು. ಅಧಿಕಾರ ಇಲ್ಲದೆ ಇರುವಾಗ ಕಾರ್ಮಿಕ ಒಕ್ಕೂಟದ ಹಗಲು ದರೋಡೆಯಿಂದ ಬೇಸತ್ತು ಹೊಸ ಕಾರ್ಮಿಕ ಒಕ್ಕೂಟ ಕಟ್ಟಿದ್ದು ಮಾತ್ರವಲ್ಲದೆ ಚಿತ್ರಮಂದಿರದ ಸಮಸ್ಯೆ, ಸೆನ್ಸಾರ್ ಸಮಸ್ಯೆಯ ವಿರುದ್ಧ ಧ್ವನಿ ಎತ್ತಿದ ರಾಜೇಶ್ ಬ್ರಹ್ಮಾವರ್ಗೆ ಇದೀಗ ಅಧಿಕಾರ ಸಿಕ್ಕಿದೆ. ಹೀಗಾಗಿ ರಾಜೇಶ್ ಇನ್ಮುಂದೆ ಯಾವ ರೀತಿ ಹೋರಾಟ ಮಾಡಬಹುದು ಅನ್ನೋ ಕ್ಯೂರಿಯಾಸಿಟಿ ನಿರ್ಮಾಪಕರ ವಲಯದಲ್ಲಿದೆ. ಅದೇ ರೀತಿ ಹಲವು ನಿರ್ಮಾಪಕರು ರಾಜೇಶ್ ಬೆನ್ನಿಗೆ ನಿಂತು ಬೆಂಬಲ ಸೂಚಿಸಿದ್ರೆ ಮತ್ತೆ ಕೆಲವರು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಇವೆಲ್ಲದಕ್ಕೂ ಕಾರಣ ನಿರ್ಮಾಪಕ ಬಂಧುಗಳು ಯಾವ ಸಮಯ ಸಂದರ್ಭವನ್ನು ನೋಡದೆ ಪ್ರತಿ ಹಂತದಲ್ಲೂ ನಿರ್ಮಾಪಕರ ಜೊತೆಗಿರ್ತೀನಿ ಎನ್ನುವ ಭರವಸೆ ರಾಜೇಶ್ ಬ್ರಹ್ಮಾವರ್ ಅವರದು. ಯಾರು ವಿರೋಧಿಗಳು ನನ್ನ ಸೋಲ್ಸಕ್ಕೆ ನೋಡಿದಾಗ ಮೆಟ್ಟಿ ಇಲ್ಲಿ ನನ್ನ ಬಾಮಹರೀಶ್ ಅವರಾಗಲಿ ಅಥವಾ ಬೇರೆ ನಮ್ಮ ನಂದಿಯವರಾಗಲಿ ಅಥವಾ ನನ್ನ ಬೇರೆ ಎಲ್ಲ ಸ್ನೇಹಿತರುಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಅಂದ್ರೆ ಅದರ ಹಿಂದೆ ನಿರ್ಮಾಪಕನ ಶ್ರಮವೂ ಇದೆ. ನಿರ್ಮಾಪಕ ಬರೀ ಬಂಡವಾಳ ಹಾಕ್ತಾನೆ ಅಂತಲ್ಲ, ನಿರ್ಮಾಪಕರಿಗೆ ಸಿನಿಮಾದ ಮೇಲಿರೋ ಪ್ರೀತಿಯಿಂದ ಹಿಂದೆ ಮುಂದೆ ನೋಡದೆ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ. ಆ ಸಿನಿಮಾದ ಮೇಲೆ ಹಲವು ಕನಸುಗಳಿರುತ್ತೆ ಎಂದು ನಿರ್ಮಾಪಕರ ಸಿನಿಮಾ ಪ್ರೀತಿಯ ಬಗ್ಗೆ ಕೋಸ್ಟಲ್ ಕನ್ನಡದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು ರಾಜೇಶ್ ಬ್ರಹ್ಮಾವರ್. ಸಿನಿಮಾ ಮೇಲಿನ ಪ್ರೀತಿ, ನಿರ್ಮಾಪಕರ ಮೇಲೆ ಅಭಿಮಾನವುಳ್ಳ ರಾಜೇಶ್ ಬ್ರಹ್ಮಾವರ್ ನಿರ್ಮಾಪಕರ ವಲಯದಲ್ಲಿ ದೊಡ್ಡ ಮಟ್ಟಿನ ಸಾಧನೆ ಮಾಡಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.